ಯುವತಿಯ ಮೇಲೆ ಆಸಿಡ್ ಹಾಕಿ ವಿಕೃತಿ ಮೆರೆದಿದ್ದ ನಾಗ ಪೊಲೀಸರ ಮುಂದೆ ತನ್ನ ವಿಕೃತಿ ಮನಸ್ಥಿತಿಯನ್ನು ಹೊರಹಾಕಿದ್ದಾನೆ. ಸರ್, ಆಸಿಡ್ ಹಾಕುವ ಹಿಂದಿನ ದಿನ ಅವಳನ್ನ ಭೇಟಿಯಾಗಿದ್ದೆ. 7 ವರ್ಷದಿಂದ ಕಾಯ್ತಿದ್ದೀನಿ, ಮದುವೆಯಾಗೋಣ ಅಂತ ಕೇಳಿದ್ರೆ ಅಣ್ಣ ಅಂದ್ಬಿಟ್ಲು. ನನಗೆ ಮದುವೆ ಸೆಟ್ ಆಗಿದೆ ಅಂದ್ಬಿಟ್ಲು. ಇದರಿಂದ ನನಗೆ ಕೋಪ ಬಂದಿತ್ತು. ಅವತ್ತೇ ಆಸಿಡ್ ಖರೀದಿ ಮಾಡಿದ್ದೆ, ಆದ್ರೆ ಹಾಕಬೇಕು ಅನ್ಕೊಂಡಿರ್ಲಿಲ್ಲ. ಯಾವಾಗ ಅವರ ಮನೆಯವರು ಪ್ರವೋಕ್ ಮಾಡಿದ್ರು ಆಸಿಡ್ ಹಾಕ್ತೆ. ಈಗಲೂ ಹುಡುಗಿ ಮನೆಯವರು ಹೆಣ್ಣು ಕೊಡ್ತಾರಾ ಕೇಳಿ ನೋಡಿ ಸರ್. ಅವಳನ್ನ ಮದುವೆ ಆಗ್ತೀನಿ ಅಂತ ಪೊಲೀಸ್ ಮುಂದೆ ನಾಗ ಹೇಳಿಕೊಂಡಿದ್ದಾನಂತೆ. ಯಾಕೋ ಆಸಿಡ್ ಹಾಕಿದೆ ಅಂತ ಪೊಲೀಸರು ಕೇಳಿದ್ರೆ ನಾನು ಆಸಿಡ್ ಹಾಕಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಅವರ ಮನೆಯವರೇ ಊರು ತುಂಬಾ ಹೇಳ್ಕೊಂಡು ಬಂದ್ರು ಎಂದಿದ್ದಾನೆ. ಆಸಿಡ್ ಆಗ್ತಾನಂತೆ ಅಂತ ಉಯಿಲೆಬ್ಬಿಸಿದ್ರು. ಯಾವಾಗ ಇವರು ಎಲ್ಲಾ ಕಡೆ ಹೇಳ್ಕೊಂಡು ಬಂದ್ರು ಆಗ ಆಸಿಡ್ ಹಾಕ್ತೆ ಅಂತ ನಾಗ ಪೊಲೀಸರ ಬಳಿ ಹೇಳಿಕೊಂಡಿದ್ದಾನೆ. ಇನ್ನು ಪೊಲೀಸರು ಏನೋ ಇದು ಈ ಕೈ ಗಾಯ ಅಂದ್ರೆ ನನ್ನ ಸುಟ್ಟ ಕೈ ನೋಡಿದಾಗಲೆಲ್ಲ ಅವಳು ಅಳೋದು ನೆನಪಾಗಬೇಕು ಸರ್, ಅದಕ್ಕೆ ಈ ಗಾಯ ಮಾಡಿಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಇನ್ನು ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ನಾಗ ಆಸಿಡ್ ಎರಚಲು ಕಾರಣ ಏನು ಎಂಬುದನ್ನು ಹೇಳಿಕೊಂಡಿದ್ದಾನೆ. ನೀವು ಹುಡುಕ್ತಿರ್ತೀರಾ ಅಂತ ಗೊತ್ತಿತ್ತು ಸರ್. 3 ಹೊತ್ತು ಊಟ ಜೈಲಲ್ಲಿದ್ರು ಹಾಕ್ತಾರೆ. ಧ್ಯಾನ ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ಬದುಕಿದ್ರೆ ಆಯ್ತು ಅಂತ ನಿರ್ಧಾರ ಮಾಡಿದ್ದೆ ಅಂದಿದ್ದಾನೆ ಎಂದು ವರದಿಯಾಗಿದೆ.